ಯುವ ಸನ್ಯಾಸಿಯೊಬ್ಬರು ಉಡುಪಿ ಶ್ರೀ ಕೃಷ್ಣ ಪೂಜೆಯ ಅಧಿಕಾರವನ್ನು ಪಡೆಯಲಿದ್ದಾರೆ. ಹಲವು ವಿವಾದಗಳಿಗೆ ಕಾರಣವಾಗಿದ್ದ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥರ ನಿಗೂಢ ಸಾವಿನ ನಂತರ ಆ ಮಠ ಅನಾಥವಾಗಿತ್ತು. ಅನಂತರದಲ್ಲಿ ಅಧಿಕಾರ ವಹಿಸಿಕೊಂಡ ಶ್ರೀ ವೇದವರ್ಧನ ತೀರ್ಥರು ಇದೇ ಮೊದಲ ಬಾರಿಗೆ ಸರ್ವಜ್ಞ ಪೀಠಾರೋಹಣದ ತಯಾರಿಯಲ್ಲಿದ್ದಾರೆ. ಪರ್ಯಾಯ ಪೂರ್ವಭಾವಿಯಾಗಿ ಕಟ್ಟಿಗೆ ಮುಹೂರ್ತ ಅದ್ದೂರಿಯಾಗಿ ನಡೆದಿದೆ. ಉಡುಪಿ ಶ್ರೀಕೃಷ್ಣ ದೇವರಿಗೆ ಪೂಜೆ ಮಾಡುವ ಅಧಿಕಾರ ಇರುವುದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅನ್ನೋದು ಇಲ್ಲಿನ ವಿಶೇಷತೆ. ಅಷ್ಟಮಠಾಧೀಶರು ಪ್ರತಿ 2 ವರ್ಷಗಳಿಗೊಮ್ಮೆ ಸರದಿಯಂತೆ ಕೃಷ್ಣ ಪೂಜಾ ಅಧಿಕಾರ ಪಡೆಯುತ್ತಾರೆ. ಮುಂದಿನ ಸರದಿ ಶಿರೂರು ಮಠದ್ದು. ಸೋದೆ ಮಠಾಧೀಶರ ಮುತುವರ್ಜಿಯಲ್ಲಿ ವೇದವರ್ಧನ ತೀರ್ಥರು ಶಿರೂರು ಮಠದ ಪೀಠಾಧಿಕಾರ ವಹಿಸಿಕೊಂಡರು. ಬಾಲ ಸನ್ಯಾಸಿಯಾಗಿ ಅಧಿಕಾರ ಪಡೆದ ಇವರಿಗೆ ಈಗ 19 ವರ್ಷ ವಯಸ್ಸು. ಇದೇ ಮೊದಲ ಬಾರಿಗೆ ಅವರು ಶ್ರೀ ಕೃಷ್ಣನ ಪೂಜಾಧಿಕಾರವನ್ನು ಪಡೆಯಲಿದ್ದಾರೆ. ಶ್ರೀ ವೇದವರ್ಧನ ತೀರ್ಥರ ಸರ್ವಜ್ಞ ಪೀಠಾರೋಹಣಕ್ಕೂ ಮುನ್ನ ನಡೆಯುವ ಕಟ್ಟಿಗೆ ಮುಹೂರ್ತ ಇದೀಗ ಸಂಪನ್ನಗೊಂಡಿದೆ. ಜಡಿ ಮಳೆಯನ್ನು ಲೆಕ್ಕಿಸದೆ ನೂರಾರು ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಉಡುಪಿ ಶ್ರೀಕೃಷ್ಣನನ್ನು ಅನ್ನಬ್ರಹ್ಮ ಎಂದು ಕರೆಯುತ್ತಾರೆ. ನಿತ್ಯವೂ ನಡೆಯಬೇಕಾಗಿರುವ ಅನ್ನದಾಸೋಹಕ್ಕೂ ವಿವಿಧ ಮುಹೂರ್ತಗಳ ಮೂಲಕ ಚಾಲನೆ ನೀಡಲಾಗುತ್ತೆ. ಈಗಾಗಲೇ ಬಾಳೆ ಮುಹೂರ್ತ ಹಾಗೂ ಅಕ್ಕಿ ಮುಹೂರ್ತ ನಡೆದಿದ್ದು, ಕಟ್ಟಿಗೆ ಮುಹೂರ್ತ ಅದ್ದೂರಿಯಾಗಿ ನಡೆಯಿತು. ಭವ್ಯವಾದ ಮೆರವಣಿಗೆಯಲ್ಲಿ ಕಟ್ಟಿಗೆಯ ತುಂಡುಗಳು ತಂದು ಜೋಡಿಸಲಾಯಿತು. ಇನ್ನು ಕೆಲವೇ ದಿನಗಳಲ್ಲಿ ಕಟ್ಟಿಗೆ ರಥ ನಿರ್ಮಾಣವಾಗಲಿದೆ. ಇವತ್ತು ಎಲ್ಲ ಭಕ್ತರೆಲ್ಲರೂ ಸೇರಿ ಕಟ್ಟಿಗೆ ಮುಹೂರ್ತವನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಆ ಕಟ್ಟಿಗೆಗಳನ್ನು ಇನ್ನು ರಥದ ಆಕಾರದಲ್ಲಿ ಸಂಗ್ರಹಿಸಿಡ್ಲಿಕ್ಕುಂಟು. ನಂತರ ಧಾನ್ಯ ಮುಹೂರ್ತ ಆದಾಗ ಅದಕ್ಕೆ ಶಿಖರ ಇಟ್ಟು ಅದನ್ನು ಪೂರ್ತಿಗೊಳಿಸೋದು ಅಂತ. ಅದರ ತನಕ ಅದನ್ನು ಕಟ್ಟತಾನೇ ಇರೋದೊಂದು. ಅದನ್ನು ಮರ ತೆಗೆಯುವಾಗ ಪೂರ್ತಿ ತೆಗಿಲಿಕ್ಕಿಲ್ಲ, ಒಂದು ಬುಡ ಎಲ್ಲ ಬಿಟ್ಟು ತೆಗೆಯುವುದು, ಅದಕ್ಕೋಸ್ಕರ ಚಿಗುರಬೇಕು ಅಂತ. ಹಾಗೆ ಆ ಕಟ್ಟಿಗೆಗಳನ್ನು ನಂತರ ಅಡಿಗೆಗೆ ಅಂತ ಉಪಯೋಗ ಮಾಡೋದು. ಆ ಅಡಿಗೆ ಅಂತ ಉಪಯೋಗ ಮಾಡಿ ದೇವರಿಗೆ ಪ್ರಸಾದವನ್ನು ನೈವೇದ್ಯ ಮಾಡ್ತೇವೆ. ಆ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ನೀವೆಲ್ಲರೂ ವಾಪಸ್ ಬರಬೇಕು. ನಂತರ ಇನ್ನು ಧಾನ್ಯ ಮುಹೂರ್ತ, ಅದಕ್ಕೂ ಎಲ್ಲರೂ ಬರಬೇಕು. ನಂತರ ಪರ್ಯಾಯ, ಆ ಪರ್ಯಾಯದಲ್ಲಿ ಎಲ್ಲ ಭಕ್ತರು ಬಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಉಂಟು. ಪರ್ಯಾಯದ ಒಂದು ಭಾಗ ಬಾಳೆ ಮುಹೂರ್ತ, ಅಕ್ಕಿ ಮುಹೂರ್ತ, ನಂತರ ಕಟ್ಟಿಗೆ ಮುಹೂರ್ತ, ಇನ್ನು ಧಾನ್ಯ ಮುಹೂರ್ತಗಳು ನಡೀಲಿಕ್ಕಿದೆ. ಬಹುಶಃ ಪ್ರಥಮ ಬಾರಿಗೆ ಇವರು ಪರ್ಯಾಯ ಪೀಠವನ್ನು ಏರಲಿಕ್ಕಿದ್ದಾರೆ. ಬಹುಶಃ ಚಿಕ್ಕ ವಯಸ್ಸಿನ ಶ್ರೀಪಾದರು ಇವತ್ತೆಲ್ಲ ಉಡುಪಿಯ ಜನರನ್ನು ಸೇರಿಸಿಕೊಂಡು ವಿಶೇಷ ರೀತಿಯಲ್ಲಿ, ಯಾಕೆಂದರೆ ಶಿರೂರು ಪರ್ಯಾಯ ಹಿಂದಿನಿಂದ ಕೂಡ ಭಾಳ ಹೊಸತನ್ನು ಕೊಡುವಂಥ ಒಂದು ಪರ್ಯಾಯ. ಲಕ್ಷ್ಮೀವರ ತೀರ್ಥ ಶ್ರೀಪಾದರು ಕೂಡ ಭಾಳಷ್ಟು ಕಾರ್ಯಕ್ರಮಗಳನ್ನು ಪರ್ಯಾಯ ಅವಧಿಯಲ್ಲಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಸಂದರ್ಭದಲ್ಲಿ ಮಾಡೋ ಮೂಲಕ ಒಂದು ಹಿಂದೂ ಬ್ರ್ಯಾಂಡಿನ ಸ್ವಾಮೀಜಿ ಆಗಿದ್ದರು. ಹಿಂದುತ್ವದ ಯಾವುದೇ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಭಾಳ ವರ್ಷದ ಹಿಂದೆಯೂ ಕೂಡ ಯಾವುದೇ ಒಬ್ಬ ಶಾಸಕ ಉಡುಪಿ ಇಲ್ಲದ ಸಂದರ್ಭದಲ್ಲಿ ಒಬ್ಬ ಜನಪ್ರತಿ ರೀತಿಯಲ್ಲಿ ಹಿಂದುತ್ವದ ಕಾರ್ಯಗಳಿಗೆ ರಕ್ಷಣೆ ಕೊಡುವಂಥ ಒಬ್ಬ ಸ್ವಾಮೀಜಿ ಆಗಿದ್ದರು. ಅವರ ನಂತರ ಈ ಸ್ವಾಮೀಜಿಯವರು ಕೂಡ ಭಾಳ ಒಂದು ಚಿಂತನೆಗಳೊಂದಿಗೆ ಇವತ್ತು ಕೆಲಸ ಮಾಡ್ತಿದ್ದಾರೆ. ಇವತ್ತಿನ ಈ ಕಟ್ಟಿಗೆ ಮುಹೂರ್ತದ ಮೂಲಕ ಒಂದು ಪೂರ್ಣವಾದ ಚಲನ ಸಿಕ್ಕಿದೆ. ಏಕೆಂದರೆ ಇನ್ನು ಕಳೆದ 1.5 ವರ್ಷದ ಅವಧಿಯಲ್ಲಿ ಯಾವೆಲ್ಲ ಕಾರ್ಯಕ್ರಮ ಆಗಿದೆ, ಬಹುಶಃ ಅದಕ್ಕಿಂತ ವಿಭಿನ್ನವಾಗಿ ಇನ್ನು 6 ತಿಂಗಳಲ್ಲಿ ಭಾಳ ವೇಗವನ್ನು ನಾವು ತಂದುಕೊಳ್ಳಲಿಕ್ಕಿದ್ದೇವೆ. ಈ ಸಲದ ವಿಶೇಷತೆ ಏನು ಅಂತ ಹೇಳಿದರೆ, ಬಾಲಯತಿಗಳು ಅರ್ಥಾತ್ ಪ್ರಥಮ ಪರ್ಯಾಯವನ್ನು ನಡೆಸ್ತಾ ಇದ್ದಾರೆ ಶ್ರೀ ಶಿರೂರು ಮಠಾಧೀಶರಾದಂತಹ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರು. ಇಂತಹ ಈ ಭಾರಿ ನಿರೀಕ್ಷೆಯ ಪರ್ಯಾಯ ಶಿರೂರು ಪರ್ಯಾಯ, ಇಂತಹ ಹಿನ್ನೆಲೆಯಲ್ಲಿ ಮುಹೂರ್ತಗಳು ನಡೀತವೆ. ಇಂತಹ 3ನೆಯ ಮುಹೂರ್ತ ಕಟ್ಟಿಗೆ ಮುಹೂರ್ತ. ಇವತ್ತು ಕಟ್ಟಿಗೆ ಮುಹೂರ್ತ ಸಂಪನ್ನಗೊಂಡಿದೆ. ಪರಮಪೂಜ್ಯ ಯತಿವರಿಯರ ವಿಶಿಷ್ಟವಾದಂತಹ ಸನ್ನಿಧಾನದಲ್ಲಿ, ಜೊತೆಗೆ ಪ್ರಧಾನ ಪಟ್ಟದ ದೇವರಾದಂತಹ ಅನ್ನವಿಠಲ ದೇವರು, ರುಕ್ಮಿಣಿ ಸತ್ಯಭಾಮ ಸಮೇತ ವಿಠ್ಠಲ ದೇವರು,
ಅವರನ್ನು ಪ್ರಾರ್ಥಿಸಿಕೊಂಡು ಶ್ರೀ ಕೃಷ್ಣಮುಖ್ಯ ಪ್ರಾಣರಲ್ಲಿ ಪ್ರಾರ್ಥಿಸಿಕೊಂಡು ಉಡುಪಿಯ ರಜತಪೀಠಪುರದ ಅತ್ಯಂತ ಪ್ರಧಾನ ದೇವರಾದಂತಹ ಅನಂತೇಶ್ವರ ಚಂದ್ರದೇಶ್ವರ ದೇವರನ್ನು ಪ್ರಾರ್ಥಿಸಿಕೊಂಡು ಅಷ್ಟಮಠದ ಯತಿಗಳು ಅವರನ್ನು ಉದ್ದೇಶಿಸಿಕೊಂಡು ಆಯಾಯ ಸಂಸ್ಥಾನದ ಪ್ರಧಾನ ವಿದ್ವಾಂಸರಿಗೆ ಆ ಮಠಗಳಿಗೆ ದಾನಗಳನ್ನು ಕೊಡುವ ಮೂಲಕ ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಮಾಡಿಕೊಂಡು ಆ ಮೂಲಕ ಇವತ್ತು ಕಟ್ಟಿಗೆ ಮುಹೂರ್ತ ಸಂಪನ್ನಗೊಂಡಿದೆ. ಉಡುಪಿಯಲ್ಲಿ ಶ್ರೀಕೃಷ್ಣ ದೇವರಿಗೆ ಸನ್ಯಾಸಿಗಳಿಂದ ಪೂಜೆ ಮತ್ತು ಎಲ್ಲ ದೇವಸ್ಥಾನಗಳಿಗೆ ಅರ್ಚಕರಿಂದ ಪೂಜೆ ಆಗ್ತದೆ. ಇಲ್ಲಿ ಅಷ್ಟಮಠಾಧೀಶರು 2 ವರ್ಷಗಳಿಂದ ಪರ್ಯಾಯ ರೂಪದಲ್ಲಿ ಈ ಒಂದು ಶ್ರೀಕೃಷ್ಣ ಪೂಜಾ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಜನವರಿ ತಿಂಗಳ 18ರಂದು ಗೊತ್ತು ಮಾಡಿದ ದಿನದಂದೇ ಆ ಪರ್ಯಾಯೋತ್ಸವ ನಡೀತದೆ. ಕುತ್ತಿಗೆ ಶ್ರೀಗಳ ಪರ್ಯಾಯ ಜನವರಿ 17ರಂದು ಮುಗಿದು 18ರಂದು ಶಿರೂರು ಸ್ವಾಮಿಗಳು ಇವತ್ತು ಪರ್ಯಾಯ ದೀಕ್ಷೆಯನ್ನು ಪಡೀತಾರೆ. ಶಿರೂರು ಮಠದ ಸ್ವಾಮೀಜಿಗಳು ಭಾಳ ಸನ್ಯಾಸಿ, ಪ್ರಥಮವಾಗಿ ಅವರು ಇವತ್ತು ಪರ್ಯಾಯ ದೀಕ್ಷೆಯನ್ನು ಪಡೆದುಕೊಳ್ತಾ ಇದ್ದಾರೆ. ದೇವರ ಉಡುಪಿಯಲ್ಲಿ ಪರ್ಯಾಯ ಅಂದರೆ ಯಾರೂ ಕೂಡ ಭಕ್ತಾದಿಗಳು ಯಾವ ಮಠ ಏನಂತ ಕಂಡಿಲ್ಲ. ಶ್ರೀಕೃಷ್ಣ ಮುಖ್ಯ ಪ್ರಾಣರಿಗೆ ನಮ್ಮ ಸೇವೆಯನ್ನು ಸಲ್ಲಿಸಬೇಕು ಈ ಸಂದರ್ಭದಲ್ಲಿ ಅಂತೇಳಿ ಲಕ್ಷೋಪಲಕ್ಷ ಜನ ಭಕ್ತರು ಎಲ್ಲಿಂದಲೋ ದೇಶ ವಿದೇಶಗಳಿಂದ ಬಂದು ಈ ಪರ್ಯಾಯೋತ್ಸವದಲ್ಲಿ ಭಾಗವಹಿಸುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಶಿರೂರು ಮಠದ ಈ ಪರ್ಯಾಯವನ್ನು ಅದ್ಭುತವಾಗಿ ಮಾಡಬೇಕು. ಎಲ್ಲ ಕಡೆಗಳಿಂದ ಭಕ್ತಾದಿಗಳು ದೇಶ ವಿದೇಶಗಳಿಂದ ಬರುವಂತಾಗಬೇಕು. ಬಂದಂಥ ಭಕ್ತಾದಿಗಳಿಗೆ ಇವತ್ತು ಸೂಕ್ತ ವ್ಯವಸ್ಥೆಗಳನ್ನು ನಾವು ಮಠದ ವತಿಯಿಂದ ಮತ್ತು ನಮ್ಮ ಸ್ವಾಗತ ಸಮಿತಿ ವತಿಯಿಂದ ಮಾಡಬೇಕಾಗಿದೆ.